ತಮ್ಮ ಮನೆಯವರನ್ನ ಬಿಟ್ಟು ಚಳಿ ಮಳೆ ಎಂದು ಲೆಕ್ಕಿಸದೆ ನಮ್ಮ ದೇಶವನ್ನ ಕಾಯುತ್ತಿರುವ ಸೈನಿಕರಿಗೆ ನಾವು ಏನಾದರೂ ಸೇವೆಯನ್ನ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಲೂಸಿಸ್ ನಿಟ್ಟಿಂಗ್ ಶಾಪ್, ಇನ್ನರ್ ವೀಲ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸೌತ್ ಮತ್ತು ಲಯನ್ಸ್ ಕ್ಲಬ್ ಕಾವೇರಿ ಮಂಗಳೂರು ಇವರು ಸುಮಾರು 172 ಉಣ್ಣೆಯ ಹೊದಿಕೆ ಮತ್ತು ಶಾಲ್ ಅನ್ನು ತಯಾರಿಸಿದ್ದು ಸೈನಿಕರಿಗೆ ಹಸ್ತಾಂತರಿಸಲು ಸಿದ್ಧವಾಗಿದೆ. ದೇಶ ಸೇವೆ ಮಾಡಬೇಕು ಎನ್ನುವುದು ಪ್ರತಿಯೊಬ್ಬ ಭಾರತೀಯನಿಗೂ ಇದ್ದೇ ಇರುತ್ತದೆ. ದೇಶಕ್ಕೆ ಏನು ಮಾಡಲು ಆಗದಿದ್ರೂ ನಮ್ಮ ದೇಶವನ್ನ ಕಾಯುತ್ತಿರುವ ಸೈನಿಕರಿಗೆ ನಾವು ಏನಾದರೂ ಸೇವೆಯನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಲೂಸಿಸ್ ನಿಟ್ಟಿಂಗ್ ಶಾಪ್, ಇನ್ನರ್ ವೀಲ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸೌತ್ ಆಫ್ ಲಯನ್ಸ್ ಕ್ಲಬ್ ಕಾವೇರಿ ಮಂಗಳೂರು ಇವರು ಸುಮಾರು 172 ಉಣ್ಣೆಯ ಹೊದಿಕೆ ಮತ್ತು ಶಾಲ್ ಅನ್ನು ತಯಾರಿಸಿದ್ದು ಸೈನಿಕರಿಗೆ ನೀಡಲು ಮುಂದಾಗಿದ್ದಾರೆ. ಈ ಬಗ್ಗೆ ಲೂಸಿಸ್ ನಿಟ್ಟಿಂಗ್ ಶಾಪ್ನ ಮಾಲಕರಾದ ಸಿಸಿಲಿಯಾ ಶ್ರೇಷ್ಠ ಅವರು ಮಾತನಾಡಿ, ಸುಮಾರು 36 ಮಹಿಳೆಯರು ಈ ಕೆಲಸದಲ್ಲಿ ಕೈಜೋಡಿಸಿದ್ದು 172 ಉಣ್ಣೆಯ ಹೊದಿಕೆ ಮತ್ತು ಶಾಲ್ ಅನ್ನು ತಯಾರಿಸಿದ್ದೇವೆ. ಮುಂದಿನ ವಾರ ಇವುಗಳನ್ನು ಸೈನಿಕರಿಗೆ ತಲುಪಿಸುವ ಕಾರ್ಯ ಮಾಡುತ್ತೇವೆ ಎಂದು ಹೇಳಿದರು. This project from my niece who sent me a WhatsApp about soldiers people making scarves for the soldiers. So I was doing it as a project, and Sabrina who came to learn knitting thought she would like to do it too, and then her contact the Lions Club and the Inner Wheel also joined us and sponsored scarves and helped us out with knitting them and sponsoring the scarves too. And so the project has grown. I think there were 36 ladies who helped us. The youngest was 16 and the oldest was in her 80s. And there was one young gentleman who also knitted a scarf. So a friend of one of the girls here. So now we have 172 scarves and we are going to send them to Delhi via Bangalore. ಬಳಿಕ ಇನ್ನರ್ ವೀಲ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸೌತ್ ಇದರ ಅಧ್ಯಕ್ಷರಾದ ನಿರ್ಮಲಾ ಪೈ ಅವರು ಮಾತನಾಡಿ, ಸೈನಿಕರಿಗಾಗಿ ಇಂತಹ ಒಂದು ಉತ್ತಮ ಕಾರ್ಯವನ್ನ ಮಾಡುತ್ತಿದ್ದಾರೆ ಎನ್ನುವಾಗ ತುಂಬಾ ಸಂತೋಷದಿಂದ ಈ ಕೆಲಸದಲ್ಲಿ ಕೈ ಜೋಡಿಸಿದೆ ಎಂದು ಹೇಳಿದರು. And one of our members is also a member of the Lions Kaveri, and we came to know about this project. I thought it was a wonderful one, so all our members wanted to join, and that is how we got connected this way. ಲಯನ್ಸ್ ಕ್ಲಬ್ ಕಾವೇರಿ ಮಂಗಳೂರು ಇದರ ಅಧ್ಯಕ್ಷರಾದ ಕಲ್ಪನಾ ಅಶ್ವಕ್ ಅವರು ಮಾತನಾಡಿ, ಇಂತಹ ಒಂದು ಉತ್ತಮ ಕಾರ್ಯ ಮಾಡುತ್ತಿರುವಾಗ ನಮ್ಮ ದೇಶವನ್ನ ಕಾಯುತ್ತಿರುವ ಸೈನಿಕರಿಗೆ ನಮ್ಮ ಕೈಲಾದ ಸೇವೆಯನ್ನ ಮಾಡಬೇಕು ಎನ್ನುವುದು ನಮ್ಮ ಆಸೆಯಾಗಿತ್ತು ಎಂದು ಹೇಳಿದರು. We came to know about this project through my very good friend Sabrina Hugad, and who along with Cecilia, and then we joined hands with Nirmala Pai, the Inner Wheel Club president. And we thought we'll go ahead and do a very small service to our country in the way of knitting scarves to the soldiers who are sacrificing their lives for our country. ಯೋಜನೆಯ ಮುಂದಾಳು ಸಬ್ರಿನಾ ಅವರು ಮಾತನಾಡಿ, ಪ್ರತಿಯೊಬ್ಬ ಮಹಿಳೆಯರು ಕೂಡ ನಿಟ್ಟಿಂಗ್ನಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ನಿಟ್ಟಿಂಗ್ ಎನ್ನುವುದು ಬ್ರೈನ್ ಜಿಮ್ ಇದ್ದಂತೆ. ನಾವು ಮುಂದಿನ ದಿನಗಳಲ್ಲಿ ನೀಡಲ್ ವರ್ಕ್ ಕ್ಲಬ್ ಅನ್ನ ಆರಂಭಿಸುತ್ತಿದ್ದೇವೆ. ಆಸಕ್ತರು ನಮ್ಮೊಂದಿಗೆ ಕೈಜೋಡಿಸಬಹುದು ಎಂದು ಹೇಳಿದರು. ಕೆಲವು ಹೆಂಗಸರಿಗೆ ನಿಟ್ಟಿಂಗ್ ಕಲೀಲಿಕ್ಕೆ ಮಾಡುವ ಇಂಟ್ರೆಸ್ಟ್ ಇದೆ, ಬಟ್ ಈ ವೆದರಿನಕ್ಕೋಸ್ಕರ ಮಾಡಿದ ವಸ್ತುನ ಹೇಗೆ ಉಪಯೋಗಿಸಬೇಕು ಹೇಳಿ ಅವರಿಗೆ ಬೆನಿಫಿಟ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಕೆಲವು ಹೆಂಗಸರು ಬಂದು ಅವರ ನಿಟ್ಟಿಂಗ್ ಸ್ಕಿಲ್ಸ್ ಆಗಿ ಕಲಿತ ಸ್ಕಿಲ್ಲನ್ನು ಉಪಯೋಗಿಸಲಿಕ್ಕೆ ಅವರಿಗೆ ಒಂದು ಫ್ಯಾಂಟಾಸ್ಟಿಕ್ ಆಪರ್ಚುನಿಟಿ ಸಿಕ್ಕಿದೆ. ನಿಟ್ಟಿಂಗ್ನಲ್ಲಿ ಏನಂದರೆ, ನಿಟ್ಟಿಂಗ್ ಸ್ಕಿಲ್ಸ್ನಲ್ಲಿ ಇಟ್ ಈಸ್ ಅ ಬ್ರೈನ್ ಜಿಮ್. ಬಿಕಾಸ್ 2 ಕೈ ಯೂಸ್ ಮಾಡ್ತೇವೆ, ಬಟ್ ಆಲ್ ದ ಫಿಂಗರ್ಸ್, ದ 6 ಮೇನ್ ಫಿಂಗರ್ಸ್ ವಿಚ್ ಆರ್ ಯೂಸ್, ಅದು ಬೇರೆ ಬೇರೆ ಕೆಲಸ ಮಾಡ್ತದೆ. ಸೊ ರೈಟ್ ಹೆಮಿಸ್ಫಿಯರ್ ಆ್ಯಂಡ್ ಲೆಫ್ಟ್ ಹೆಮಿಸ್ಫಿಯರ್ ಬ್ರೈನ್ನಲ್ಲಿ ಕೋಆರ್ಡಿನೇಷನ್ ಆಗಿ knitting is an excellent skill to keep your mental awareness and alertness awake. ಮುಂದೆಗೆ ನಾವು ಏನು ಮಾಡ್ತೇವೆ ಅಂದರೆ, ನಮ್ಮ ಟೀಚರ್ ಒಟ್ಟಿಗೆ we are going to start a needlework club. So ladies and men who are interested in any form of needlework, ಕೊರೆಯುವ ಚಳಿಯಲ್ಲಿ ದೇಶಕ್ಕೋಸ್ಕರ, ದೇಶದ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ದೇಶ ಸೇವೆಯನ್ನ ಮಾಡುತ್ತಿರುವ ಸೈನಿಕರಿಗೆ ಇವರು ಮಾಡುವ ಅಳಿಲು ಸೇವೆ ಶ್ಲಾಘನೀಯ. ನಾವು ದೇಶಕ್ಕೆ ಏನನ್ನ ಮಾಡದಿದ್ರೂ ಸೈನಿಕರಿಗೆ ಇಂತಹ ಸಣ್ಣ ಸೇವೆಯನ್ನ ಮಾಡಬೇಕು ಎನ್ನುವ ಇವರ ಯೋಚನೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕೈ ಜೋಡಿಸೋಣ, ದೇಶ ಸೇವೆ ಮಾಡೋಣ ಎನ್ನುವುದು ನಮ್ಮ ಆಶಯ.
ಪವನ್ ಕಾಚಿಮಡ್ಕ, ವಿ4 ನ್ಯೂಸ್, ಮಂಗಳೂರು.